Nityananda. Jaya 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 Advaita Chandra Jaya Gaura Bhakta Vrinda. Jaya Advaita Chandra Jaya Gaura Bhakta Vrinda. Jaya Jaya Shri Chaitanya Jaya Nityananda. Jaya 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 Nityananda. Jaya Advaita Chandra Jaya Gaura Bhakta Vrinda. Jaya Advaita Chandra Jaya Gaura Bhakta Vrinda. Hare Krishna. Hare Krishna. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 8ನೇ ಅಧ್ಯಾಯ ಶ್ಲೋಕ 230. ಗೋಪಿಯಾನುಗತ್ಯ ವೀನಾ ಐಶ್ವರ್ಯ ಜ್ಞಾನೆ ಬಜಿಲೆ ನಾಯಿ ಪಾಯ ಬ್ರಜೇಂದ್ರ ನಂದನೆ. ಅನುವಾದ ಮತ್ತು ಭಾವಾರ್ಥ ಬರೆದಿರುವ ಇಂಗ್ಲಿಷ್ ಅಭಯ ಚರಣ ಅರವಿಂದ್ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜಯ. ವ್ಯಕ್ತಿಯು ಗೋಪಿಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸದಿದ್ದರೆ ನಂದ ಮಹಾರಾಜನ ಪುತ್ರನಾದ ಕೃಷ್ಣನ ಪಾದಕಮಲಗಳಿಗೆ ಸೇವೆ ಸಲ್ಲಿಸುವ ಭಾಗ್ಯವನ್ನು ಪಡೆಯುವುದಿಲ್ಲ. ಅವನು ಪ್ರಭುವಿನ ಐಶ್ವರ್ಯವನ್ನು ಕುರಿತ ಜ್ಞಾನದಿಂದ ಸ್ಥೈರ್ಯ ಗೆಟ್ಟರೆ ಭಕ್ತಿ ಸೇವೆಯಲ್ಲಿ ನಿರತನಾಗದಿದ್ದರೂ ಪ್ರಭುವಿನ ಪಾದಕಮಲಗಳನ್ನು ಐದುವುದಿಲ್ಲ. ಅಂದ್ರೆ ಏನ್ ಹೇಳುವಂಥದ್ದು, ಗೋಪಿಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸದಿದ್ದರೆ ಕೃಷ್ಣನ ಪಾದಕಮಲಕ್ಕೆ ಸೇವೆ ಸಲ್ಲಿಸುವ ಭಾಗ್ಯ ಸಿಗುವುದಿಲ್ಲ ಅಂತ. ಹಾಗಾಗಿ ನಮಗೆ ಕೃಷ್ಣನ ಪಾದಕಮಲಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಇಚ್ಛೆ ಇದ್ರೆ ಎಂತ ಮಾಡ್ಬೇಕು? ನಾವು ಗೋಪಿಯರ ಹೆಜ್ಜೆ ಗುರುತನ್ನು ಅನುಸರಿಸಬೇಕು. ಗೋಪಿಯರ ಹೆಜ್ಜೆ ಗುರುತನ್ನು ಅನುಸರಿಸಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ, ಅವನು ಪ್ರಭುವಿನ ಐಶ್ವರ್ಯ ಕುರಿತ ಜ್ಞಾನದಿಂದ ಸ್ಥೈರ್ಯ ಗೆಟ್ಟರೆ ಅಂತವನಿಗೆ ಸ್ಥೈರ್ಯಗೆಟ್ಟರೆ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೂ ಪ್ರಭುವಿನ ಪಾದಕವನ್ನು ಐದುವುದಿಲ್ಲ, ಸಿಗುವುದಿಲ್ಲ ಅಂತೆ. ಈಗ ಭಾವಾರ್ಥ ನೋಡುವ. ವ್ಯಕ್ತಿಯು ಲಕ್ಷ್ಮೀನಾರಾಯಣನನ್ನು ವಿಧಿಮಾರ್ಗದ ಪ್ರಕ್ರಿಯೆಯ ಮೂಲಕ ಆರಾಧಿಸಬಹುದು. ನಾನು ನಿನ್ನೆ ಕೂಡ ಹೇಳಿದ್ದೇನೆ, ಈಗ ನಮ್ಮ ಟೆಂಪಲ್ ಅಲ್ಲಿ ರಾಧಾ ಗೋವಿಂದ ಉಂಟು. ಈಗ ರಾಧಾ ಗೋವಿಂದಿಗೆ ನಾವು ಪೂಜೆ ಮಾಡಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಪ್ರಭುಪಾದ ಹೇಳಿದ್ದಾರೆ. ಇಲ್ಲಿ ಅದನ್ನು ಪ್ರಭುಪಾದ ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ರಾಧಾ ಗೋವಿಂದಿಗೆ ಪೂಜೆ ಮಾಡುವಂತದ್ದು ತುಂಬಾ ಹೈ ಸ್ಟ್ಯಾಂಡರ್ಡ್. ಈಗ ಪ್ರಭುಪಾದ್, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಜಗನ್ನಾಥ ದಾಸ್ ಬಾಬುಜಿ ಮಹಾರಾಜ್, ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ನರೋತ್ತಮ ದಾಸ್ ಠಾಕೂರ್, ಶ್ರೀಧರ ಸ್ವಾಮಿ, ರಾಮಚಂದ್ರ, ಶ್ರೀನಿವಾಸ ಆಚಾರ್ಯ, ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ, ಲೋಕನಾಥ್ ಗೋಸ್ವಾಮಿ, ಮತ್ತೆ 6 ಗೋಸ್ವಾಮಿಗಳು, ಇವರೆಲ್ಲ ರಾಧಾ ಗೋವಿಂದಿಗೆ ಪೂಜೆ ಮಾಡಲಿಕ್ಕೆ ಅರ್ಹತೆ ಇರುವವರು. ನಾವು ಅಲ್ಲ. ಮತ್ತೆ ನಾವು ಹೇಗೆ ಈಗ ರಾಧಾ ಗೋವಿಂದ ಉಂಟು, ಹೇಗೆ ಪೂಜೆ ಮಾಡುವಂತ? ರಾಧಾ ಗೋವಿಂದ ಉಂಟು ಅಲ್ಲಿ ಪ್ರಭುಪಾದ ಹೇಳುವಂತದ್ದು, ಯು ಥಿಂಕ್ ದಟ್ ಇಟ್ ಈಸ್ ಲಕ್ಷ್ಮೀ ನಾರಾಯಣ.
ವಿಧಿ ಮಾರ್ಗದವರಿಗೆ ಲಕ್ಷ್ಮೀನಾರಾಯಣ, ರಾಧಗೋವಿಂದ ಅಲ್ಲ. ರಾಧಗೋವಿಂದ ರಾಗಾನುಗ ಮಾರ್ಗದವರಿಗೆ, ಸ್ಪಾಂಟೇನಿಯಸ್ ಲವ್ ಇದ್ದವರಿಗೆ. ನಾವು ವಿಧಿ ಮಾರ್ಗದಲ್ಲಿ ಕೂಡ ನಾವು ಬಿಗಿನರ್ಸ್. ರಾಧಗೋವಿಂದ್ ತುಂಬಾ ಹೈ ಸ್ಟ್ಯಾಂಡರ್ಡ್, ಉನ್ನತ ಮಟ್ಟದ ಸ್ಟ್ಯಾಂಡರ್ಡ್, ಹೈಯೆಸ್ಟ್. ಅದನ್ನು ಪ್ರಭುಪಾದ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಲಕ್ಷ್ಮೀನಾರಾಯಣನು ವಿಧಿ ಮಾರ್ಗದ ಪ್ರಕ್ರಿಯೆಯ ಮೂಲಕ ಆರಾಧಿಸಬಹುದು. ಅಂದರೆ ಶಾಸ್ತ್ರಗಳು ವಿಧಿಸಿರುವ ಕ್ರಮಗಳು ಮತ್ತು ಗುರುಗಳ ಆಣತಿಯಂತೆ ನಿಯಂತ್ರಕ ತತ್ವಗಳ ಪ್ರಕಾರ ಪ್ರಭುವನ್ನು ಆರಾಧಿಸಬಹುದು. ಶಾಸ್ತ್ರ ಮತ್ತೆ ಗುರುವಿನ ಆಣತಿ. ನಮಗೆ ಆರಾಧಿಸಲಿಕ್ಕೆ ಈಗ ಪರ್ಮಿಷನ್ ಸಿಕ್ಕಿದೆ. ಆದ್ರೆ ಮತ್ತೆ ಹೇಳ್ತಾರೆ ನೋಡಿ ಪ್ರಭುಪಾದ, ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿ. ಆದರೆ ದೇವೋತ್ತಮ ಪರಮಪುರುಷರಾದ ರಾಧಾಕೃಷ್ಣನನ್ನು ಈ ಪ್ರಕ್ರಿಯೆಯಿಂದ ನೇರವಾಗಿ ಆರಾಧಿಸಲಾಗುವುದಿಲ್ಲ. ಈಗ ಟೆಂಪಲ್ ಅಲ್ಲಿ ರಾಧಾಗೋವಿಂದ ಉಂಟು, ಇಲ್ಲಿ ಪ್ರಭುಪಾದ ಹೇಳಿದರೆ ಆರಾಧಿಸಲಿಕ್ಕೆ ಆಗುವುದಿಲ್ಲ. ಮತ್ತೆಂತ ನಾವು ಪೂಜೆ ಹೇಗೆ ಮಾಡುವಂಥದ್ದು? ನೋಡುವ ಪ್ರಭುಪಾದ ಅಂತ ಹೇಳ್ತಾರೆ ನೋಡುವ. ರಾಧಾ ಮತ್ತು ಕೃಷ್ಣ ಹಾಗೂ ಗೋಪಿಯರ ನಡುವಣ ವ್ಯವಹಾರಗಳು ಲಕ್ಷ್ಮೀನಾರಾಯಣರ ಐಶ್ವರ್ಯದಿಂದ ರಹಿತವಾಗಿದೆ. ಅಲ್ಲಿ ಐಶ್ವರ್ಯ ಇಲ್ಲ, ಇಲ್ಲಿ ಲಕ್ಷ್ಮೀನಾರಾಯಣ ಐಶ್ವರ್ಯ. ಲಕ್ಷ್ಮೀನಾರಾಯಣರ ಆರಾಧನೆಯಲ್ಲಿ ನಿಯಂತ್ರಕ ತತ್ವಗಳನ್ನು ಅನುಸರಿಸುವಂತ ವಿಧಿ ಮಾರ್ಗ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ. ವಿಧಿ ಮಾರ್ಗದವರು ನಾವು ಈಗ ವಿಧಿ ಮಾರ್ಗ, ವೈದಿ ಭಕ್ತಿ ನಾವು ವಿಧಿ ಮಾರ್ಗ, ನಮ್ಗೆ ಲಕ್ಷ್ಮೀನಾರಾಯಣ. ಆದರೆ ವೃಂದಾವನ ನಿವಾಸಿಗಳಾದ ಗೋಪಿಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಸ್ವಯಂ ಸ್ಫೂರ್ತವಾದ ಸೇವೆ ಪ್ರಕ್ರಿಯೆಯನ್ನು ಅನುಸರಿಸುವುದು ಲೋಕೋತ್ತರವಾಗಿ ಹೆಚ್ಚು ಪ್ರಗತಿಶೀಲವಾದದ್ದು. ಎಸ್, ಸ್ವಯಂ ಸ್ಫೂರ್ತ ಅಂದ್ರೆ ಸ್ಪಾಂಟೇನಿಯಸ್ ಲವ್. ಹಾಗೆ ರಾಧಾ ಗೋವಿಂದನ್ನು ಪೂಜೆ ಮಾಡ್ಬೇಕಿದ್ರೆ ಸ್ಪಾಂಟೇನಿಯಸ್ ಲವ್ ಇರ್ಬೇಕಂದ್ರೆ ನಮ್ಮಲ್ಲಿ ಇಲ್ಲ. ಸ್ಪಾಂಟೇನಿಯಸ್ ಲವ್ ಎಲ್ಲಿ ಉಂಟು? ನಮ್ಮಲ್ಲಿ ಉಂಟು ಸ್ಪಾಂಟೇನಿಯಸ್ ಲವ್. ಯಾರಿಗೆ? ಮನೆಯ ನಾಯಿಗೆ, ಮನೆಯ ಬೆಕ್ಕಿಗೆ ಸ್ಪಾಂಟೇನಿಯಸ್ ಲವ್ ಉಂಟು. ಕೃಷ್ಣನಿಗಿಲ್ಲ. ಇಲ್ಲ ನಮ್ಮ ಸೋ ಕಾಲ್ಡ್ ಎಂತ ಹೇಳುವಂತದ್ದು ರಿಲೇಶನ್ಶಿಪ್ ಅಲ್ಲಿ ನಮಗೆ ಸ್ಪಾಂಟೇನಿಯಸ್ ಲವ್ ಉಂಟು, ಕೃಷ್ಣನ ಮೇಲೆ ಇಲ್ಲ. ಆದ್ರೆ ಕೃಷ್ಣನ ಮೇಲೆ ಇರ್ಬೇಕಂದ್ರೆ ಸ್ಪಾಂಟೇನಿಯಸ್ ಲವ್. ಗೋಪಿಯರ ಹೆಜ್ಜೆಗಳು ಅನುಸರಿಸಿ ಸ್ವಯಂ ಸ್ಫೂರ್ತವಾದ ಸೇವೆಯ ಪ್ರಕ್ರಿಯೆಯನ್ನು ಅನುಸರಿಸಿ ಲೋಕೋತ್ತರವು ಹೆಚ್ಚು ಪ್ರಗತಿಶೀಲವಾದದ್ದು. ರಾಧಾ ಮತ್ತು ಕೃಷ್ಣರನ್ನು ಆರಾಧಿಸುವ ಪ್ರಕ್ರಿಯೆ ಇದು ನೋಡಿ. ಹಾಗಾಗಿ ನಾವು ಈ ಪ್ರಕ್ರಿಯೆಯಲ್ಲಿ ಇದ್ದೇವಾ? ನಮ್ಮಲ್ಲಿ ಸ್ಪಾಂಟೇನಿಯಸ್ ಲವ್ ಉಂಟಾ? ಮತ್ತೆ ಎಂತ ಮಾಡುವಂತ ನಾವೀಗ? ರಾಧಾಕೃಷ್ಣ ಉಂಟು, ಪ್ರಪಂಚವಂತದ್ದು ರಾಧಾಕೃಷ್ಣ is there, but you should think it is Lakshmi Narayana and you start worshiping. You start worshiping. ಹಾಗೆ ಐಶ್ವರ್ಯದಿಂದ ಕೂಡಿರುವ ಪ್ರಭುವನ್ನು ಅರ್ಚಿಸುವ ಮೂಲಕ ವ್ಯಕ್ತಿಯು ಈ ಉನ್ನತ ಸ್ಥಾನಕ್ಕೆ ಏರಲಾಗುವುದಿಲ್ಲ. ಲಕ್ಷ್ಮೀನಾರಾಯಣ ಐಶ್ವರ್ಯ, ಉನ್ನತ ಸ್ಥಾನಕ್ಕಲ್ಲ. ರಾಧಾ ಮತ್ತು ಕೃಷ್ಣನ ಮಾಧುರ್ಯ ರಸದಿಂದ ಆಕರ್ಷಿತರಾದವರು ಗೋಪಿಯರ ಹೆಜ್ಜೆಗಳನ್ನು ಅನುಸರಿಸಬೇಕು. ಗೋಪಿಯರನ್ನು ಫಾಲೋ ಮಾಡ್ಬೇಕಂತೆ. ಆಗ ಮಾತ್ರ ಗೋಲೋಕ ವೃಂದಾವನದಲ್ಲಿ ಪ್ರಭುವಿನ ಸೇವೆ ಮಾಡಲು ಹಾಗೂ ರಾಧಾಕೃಷ್ಣ ನೇರ ಸಂಗಮ ಪಡೆಯಲು ಸಾಧ್ಯವಾಗ್ತದೆ. ಹಾಗಾಗಿ ಪ್ರಭುಪಾದ್ ಇಲ್ಲ ಈ ಭಾವಾರ್ಥದ ಕನ್ಕ್ಲೂಷನ್ ಅಂತ ಅಂದ್ರೆ, ರಾಧಾಕೃಷ್ಣರನ್ನು ನಾವು ಪೂಜೆ ಮಾಡ್ಬೇಕಿದ್ರೆ ವಿ ಶುಡ್ ಫಾಲೋ ದ ಫುಟ್ ಸ್ಟೆಪ್ಸ್ ಆಫ್ ಗೋಪೀಸ್ ಅಂಡ್ ಎಂತಂದ್ರೆ ನಮ್ಮಲ್ಲಿ ಸ್ಪಾಂಟೇನಿಯಸ್ ಲವ್ ಇರ್ಬೇಕು. ಹಾಗಿದ್ರೆ ನಮ್ಗೆ ರಾಧಾಗೋವಿಂದನನ್ನು ರಾಧಾಕೃಷ್ಣರನ್ನು ಪೂಜೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಇಲ್ಲ. ಹೇಗೆ ಅಂದ್ರೆ ಕೆಲವೊಮ್ಮೆ ನನಗೆ ಕರೆಕ್ಟ್ ನೆನ್ಕೊಂಡು ಒಬ್ಬ, ಈಗ ಒಂದು ಮೊನ್ನೆ ಇಲ್ಲಿ ಆದದ್ದಪ್ಪ ಇದು, ಯಾವ ಪ್ಲೇಸ್ ಅಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಇಸ್ ಮಂಗಳೂರಲ್ಲಿ ಏಕಾದಶಿ ಮುಂಚಿನ ದಿವಸ ನಾನು
ಇದು ಯಾವುದು ಗ್ರೌಂಡ್ ನೆಟ್ ನೆಲಗಡಲೆ ತರ್ಲಿಕ್ಕೆ ಹೋದೆ. ಆಗ ಅದು ಬ್ರಿಸೆಂಟ್ ಹತ್ರ ಒಬ್ರು ಪರಿಚಯದ ಅಂಗಡಿ. ಹಾಗೆ ಸಣ್ಣ ಹುಡುಗ ಬಂದ, ಅವನಿಗೆ 20 ರೂಪಾಯಿದು ಬನ್ ಮತ್ತೆ ಬ್ರೆಡ್ ಯಾವ್ದು ಉಂಟಲ್ಲ ಅದು ಬೇಕಿತ್ತು. 2 ರೂಪಾಯಿ ಉಂಟು ಅವನ ಹತ್ರ. ಮತ್ತೆ ಅಂದ್ರೆ 2 ರೂಪಾಯಿ ಕೊಟ್ಟು ಅಟ್ಲೀಸ್ಟ್ ಅದನ್ನು ಕೊಟ್ಟು ಮತ್ತೆ ತಾಯಿ ಕೊಡ್ತಾರೆ ಅಂತ 2 ರೂಪಾಯಿ ಇಟ್ಕೊಂಡು ಅವ 20 ರೂಪಾಯಿದು ಪ್ಯಾಕೆಟ್ ಅನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಅದೇ ರೀತಿ ನಮ್ಮಲ್ಲಿ ಇರುವಂತದ್ದು 2 ರೂಪಾಯಿ ಕೊಡಲ್ಲ. ನಾವು 2 ರೂಪಾಯಿಗೆ ನಾವೊಂದು ಅದಕ್ಕಿಂತ ಕಡಿಮೆ ಇರುವಂತದ್ದು ಎಕ್ಸಾಂಪಲ್ ನಾವು ಎಂತಂದ್ರೆ ಕೋಟಿ ಗಡ್ಲೆದು ಅದರ ಹಿಂದೆ ಇದ್ದೇವೆ. ರಾಧಾಗೋವಿಂದ್, ರಾಧಾಕೃಷ್ಣ ಇಲ್ಲ, ಸ್ಪಾಂಟೇನಿಯಸ್ ಲವ್ ಇದ್ರೆ ಮಾತು ಸಿಗ್ತದೆ. ಎಂತ ಹೇಳುವಂತದ್ದು ಕನ್ನಡದಲ್ಲಿ ವರ್ಡ್ ಚಿಲ್ಲರೆ ಹಣದಲ್ಲಿ ನಾವು ದೊಡ್ಡ ಮನೆಯನ್ನು ಕೋಟಿಗಟ್ಟಲೆ ಮನೆಯನ್ನು ನೋಡಿದಾಗ ಆಯ್ತು. ನಮ್ಮ ಹತ್ರ ಇರುವ ಒಂದು ಚಿಲ್ಲರೆ ಹಣ 1 ರೂಪಾಯಿ 2 ರೂಪಾಯಿ ಅದ್ರಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ಬೇಕು, ಹೇಗೆ ಆಗ್ತದೆ? ಹಾಗಾಗಿ ಅವರ ಹತ್ರ ಗೋಪೀಸ್ ಹತ್ರ ಕೋಟಿಗಟ್ಟಲೆ ಉಂಟು, ನಮ್ಮಲ್ಲಿರುವ ಒಂದು ಚಿಲ್ಲರೆ ಕೋಟಿಗಟ್ಟಲೆ ಅಂತ. ಸ್ಪಾಂಟೇನಿಯಸ್ ಲವ್. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಹೋಗುವ ಶ್ಲೋಕಕ್ಕೆ. ಶ್ಲೋಕ 231. ಹರೇ ಕೃಷ್ಣ. ಗಾಹತೆ ದೃಷ್ಟಾಂತ ಲಕ್ಷ್ಮೀ ಕರಿಲಾ ಭಜನ ತಥಾಪಿ ನಾ ಪಾಯ್ಲಾ ವ್ರಜೇಂದ್ರ ನಂದನ. ಅನುವಾದ: ಈ ಸಂದರ್ಭದಲ್ಲಿ ಅನುಕ್ತ ದೃಷ್ಟಾಂತವೊಂದನ್ನು ನೀಡಬೇಕೆಂದರೆ ವೃಂದಾವನದಲ್ಲಿನ ಕೃಷ್ಣನ ಲೀಲೆಗಳಲ್ಲಿ ಭಾಗವಹಿಸಬೇಕೆಂದು ಬಯಸಿ ಐಶ್ವರ್ಯ ದೇವತೆಯು ಪ್ರಭು ಕೃಷ್ಣನನ್ನು ಆರಾಧಿಸಿದಳು. ಆದರೆ ಅವಳ ವೈಭವೋಪೇತವಾದ ಜೀವನ ಶೈಲಿಯಿಂದಾಗಿ ವೃಂದಾವನದಲ್ಲಿರುವ ಕೃಷ್ಣನ ಸೇವೆಯನ್ನು ಮಾಡಲಾಗಲಿಲ್ಲ. ಅಂದ್ರೆ ಲಕ್ಷ್ಮಿಗೆ ಅವಳಿಗೆ ವೃಂದಾವನದ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇಚ್ಛೆ ಇತ್ತು, ಆದ್ರೆ ಅವಳಿಗೆ ಆಗ್ಲಿಲ್ಲ ಅಂತ. ಯಾಕೆಂದ್ರೆ ಅವಳು ವೈಭವೋಪೇತ ಆಪ್ಯುಲೆಂಟ್ ಲೈಫ್ ಸ್ಟೈಲ್, ಅವಳು ಆಪ್ಯುಲೆಂಟ್ ಲೈಫ್ ಸ್ಟೈಲ್ಗೆ ಅಲ್ಲಿ ಸಿಗುವುದಿಲ್ಲ, ಎಂಟ್ರಿ ಇಲ್ಲ. ಹಾಗಾಗಿ ಅಂತ ಲಕ್ಷ್ಮಿಗೆ ಚಾನ್ಸ್ ಸಿಗ್ಲಿಲ್ಲ. ಮತ್ತೆ ನಾವು ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ? ನಮ್ಗೆ ಹೇಗೆ ಸಿಗ್ತದೆ ವೃಂದಾವನದಲ್ಲಿ? ಆದ್ರೆ ಗೋಲ್ ಆಫ್ ಲೈಫ್ ನೋಡಿ, ಗೋಲ್ ಆಫ್ ಲೈಫ್ ಕೃಷ್ಣ ಪ್ರೇಮವನ್ನು ಗಳಿಸ್ಲಿಕ್ಕೆ ಅಂಡ್ ಡಿಸೈರ್ ಶುಡ್ ಬಿ ಡಿಸೈರ್ ಅಂತ ಇರಬೇಕು. ವೃಂದಾವನದಲ್ಲಿ ಒಂದು ಇರುವೆ ಆದ್ರೂ ಚಿಂತೆ ಇಲ್ಲ, ಇನ್ಸೆಕ್ಟ್ ಆದ್ರೂ ಚಿಂತೆ ಇಲ್ಲ. ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಕೃಷ್ಣಸ್ ಪಾಸ್ ಟೈಮ್. ಇದು ನಮ್ಮ ಡಿಸೈರ್ ಇರ್ಬೇಕು. ಆದ್ರೆ ಇದು ದೊಡ್ಡ ಡಿಸೈರ್, ತುಂಬಾ ದೊಡ್ಡ. ಈ ದೊಡ್ಡ ಡಿಸೈರ್ಗೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಬೇಕು. ಸುಲಭದ ಯಾಕಂದ್ರೆ ಲಕ್ಷ್ಮಿಗೆ ಸಿಗ್ಲಿಲ್ಲ ನೋಡಿ ಚಾನ್ಸ್. ಹಾಗಾಗಿ ಒಂದೇ ಮಾರ್ಗ ಎಂತಂದ್ರೆ ಯು ಹ್ಯಾವ್ ಟು ಪ್ಲೀಸ್ ಗುರು, ಸ್ಪಿರಿಚುವಲ್ ಮಾಸ್ಟರ್, ಅಂಡ್ ಯು ಹ್ಯಾವ್ ಟು ಪ್ಲೀಸ್ ಪ್ರಭುಪಾದ. Just by pleasing them, you can achieve untargetable result. Simply by their mercy. Prabhupada, this movement is a mercy movement. ಈಗ ಎಂತಂದ್ರೆ ಟಾರ್ಗೆಟ್ ನಿಮ್ಗೆ ಸೆಟ್ ಮಾಡ್ತಾರೆ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ, ನಮ್ಗೆ ತುಂಬಾ ಹೈ ಟಾರ್ಗೆಟ್ ಸೆಟ್ ಮಾಡ್ತಾರೆ. ಈಗ ನಾನು ಮುಂಚೆ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಟಾರ್ಗೆಟ್ ಸೆಟ್ ಮಾಡ್ತಾರೆ, ದೊಡ್ಡ ಟಾರ್ಗೆಟ್ ಸೆಟ್ ಮಾಡ್ತಾರೆ. ಆಕ್ಚುಲಿ ಆ ದೊಡ್ಡ ಟಾರ್ಗೆಟ್ ಹೆಚ್ಚು ಆಗುದಿಲ್ಲ. ಆದ್ರೆ ಒಮ್ಮೆ ಎಂತ ಆಯ್ತು ಅಂದ್ರೆ ನಾನು ಬಿಡುವಾಗ 2015 ಜೂನ್ ಅಲ್ಲಿ ನಾನು ಪೇಪರ್ ಹಾಕಿ, ಹಾಗೆ
ಏಪ್ರಿಲ್ ಅಲ್ಲಿ ಇಯರ್ ಸ್ಟಾರ್ಟಿಂಗ್. ಇಡೀ ವರ್ಷದ ಟಾರ್ಗೆಟ್ 3 ತಿಂಗಳಲ್ಲಿ ಆಗಿದೆ. ಇಡೀ ವರ್ಷದ ಟಾರ್ಗೆಟ್ ಅದು ಕೃಷ್ಣನ ಕೃಪೆಯಿಂದ ಆಗುವುದು. ಅದು ನಾನು ಪೇಪರ್ ಆಗಿದ್ದಕ್ಕೆ ಸ್ಟೇಟ್ ಹೆಡ್ ಬಂದು ತುಂಬಾ ಅಂದ್ರೆ ನಾಯಿಗೆ ಬಿಸ್ಕಿಟ್ ಆಗುವ ಹಾಗೆ ಎಂತ ಹೇಳುವಂತದ್ದು ಆಸೆ ಹುಟ್ಟಿಸ್ಲಿಕ್ಕೆ ನೋಡಿದೆ. ನಾನು ಡಿಸೈಡ್ ಮಾಡಿದ್ದೇನೆ ಬಿಡುವುದಂತ. ಹಾಗಾಗಿ ಭಕ್ತಿಯಲ್ಲಿ entering into ವೃಂದಾವನ ಪಾಸ್ ಡ್ಯಾಮ್, ಇಟ್ ಈಸ್ ನಾಟ್ ಈಸಿ ಟಾರ್ಗೆಟ್, ತುಂಬಾ ದೊಡ್ಡ ಟಾರ್ಗೆಟ್. ಬಟ್ ಈ ದೊಡ್ಡ ಟಾರ್ಗೆಟ್ ಕೂಡ ಪಾಸಿಬಲ್ ಆಗ್ತದೆ ಯಾವಾಗ? ಇಫ್ ಯು ಪ್ಲೀಸ್ ಸ್ಪಿರಿಚುವಲ್ ಮಾಸ್ಟರ್ ಅಂಡ್ ಪ್ರಭುಪಾದ, ಬೈ ದೇರ್ ಮರ್ಸಿ ಯು ಕ್ಯಾನ್ ಎಂಟರ್. ಹಾಗಾಗಿ ಈ ಮೂಮೆಂಟ್ ತುಂಬಾ ಶಕ್ತಿಶಾಲಿಯಾದ ಮೂಮೆಂಟ್. ಆನ್ ಅವರ್ ಓನ್ ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ, ಅರ್ಹತೆ ಇಲ್ಲ. ನಾವು ಜುಜುಬಿ 1 ರೂಪಾಯಿ ಹುಡುಗ 2 ರೂಪಾಯಿ ಹೀಗೆ ಕೊಟ್ಟ, ನನಗೆ ಆ ಒಂದು ಪ್ಯಾಕೆಟ್ ಬನ್ನ ಬೇಕಿತ್ತು ಅಂತ ಹೇಳಿದ. ಅವ್ರನ್ನ ನೋಡಿದ್ರು, ಎಂತ ಮಾರೆ 2 ರೂಪಾಯಿಗೆ ಎಂತ ಸಿಗ್ತದೆ, ಅದಕ್ಕೆ 20-25 ರೂಪಾಯಿ ಏನಿತ್ತು. ಅಲ್ಲ ಮತ್ತೆ ಅಮ್ಮ ಕೊಡ್ತಾರೆ, ಇದನ್ನ ಯಾಕೆ ತಂದದ್ದು, ಕಿಸೆಯಲ್ಲಿ ಇಡುವ ಅಂತ ಹೇಳಿದ್ರು. ಆದ್ರೆ ಅವನಿಗೆ ಎಂತದೊಂದು ಕೊಡುವ ಅಂತ, ಇಲ್ಲದ ಅವ್ರ ಅಂಕಲ್ ಕೊಡುದಿಲ್ಲ ಅಂತ. ಅಂಕಲ್ 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 ಹಾಗೆ ನಮ್ದು ಕೂಡ ಅದೇ ಸ್ಟೇಜ್. ಆದ್ರೆ ಇಲ್ಲಿ ನೋಡಿ, ಲಕ್ಷ್ಮಿಗೆ ಚಾನ್ಸ್ ಸಿಗಲಿಲ್ಲ ಒಬ್ಬ, ಆದ್ರೆ ನಮ್ಗೆ ಸಿಗ್ತದಂತೆ. ಹೇಗೆ? ನಾನು ಹೇಳಿದಲ್ಲ, ಯು ಹ್ಯಾವ್ ಟು ಪ್ಲೀಸ್ ವೈಷ್ಣವಾಸ್. ಜಸ್ಟ್ ಬೈ ಪ್ಲೀಸಿಂಗ್ ವೈಷ್ಣವಾಸ್ ದಿಸ್ ಕ್ಯಾನ್ ಬಿ ಅಚೀವ್ಡ್. ಹಾಗಾಗಿ ಸರಿಯಾದ ಮೂವ್ಮೆಂಟ್ಗೆ ಜಾಯಿನ್ ಆಗಿದ್ದೀರಿ ನೀವು. ಒನ್ ಆಫ್ ದಿ ಬೋನಫೈಡ್ ಮೂವ್ಮೆಂಟ್, ಬೋನಫೈಡ್ ಸಂಪ್ರದಾಯ, ಬೋನಫೈಡ್ ಆಚಾರ್ಯ, ಆಲ್ ಕ್ಯಾನ್ ಬಿ ಅಚೀವ್ಡ್. ಎಲ್ಲವೂ ಅಚೀವ್ ಆಗ್ತದೆ, ಬಟ್ ಯು ಹ್ಯಾವ್ ಟು ಪ್ಲೀಸ್ ದೆನ್, ದಟ್ಸ್ ಇಟ್. ದಿಸ್ ಮೂವ್ಮೆಂಟ್ ಇಸ್ ಅ ಮರ್ಸಿ ಮೂವ್ಮೆಂಟ್, ಕೃಪೆಯ ಆಂದೋಲನ. ಹಾಗಾಗಿ ನಮ್ಗೆ ಅರ್ಹತೆ ಇಲ್ಲದಿದ್ದು ಕೂಡ ನಮ್ಗೆ ಸಿಗ್ತದೆ, ಬಟ್ ನಾವು ಅವರನ್ನು ಪ್ಲೀಸ್ ಮಾಡಬೇಕು. ಅದರಲ್ಲಿ ಲಕ್ಷ್ಮಿಗೆ ಸಿಗ್ಲಿಲ್ಲ, ಆದ್ರೆ ನಾವು ಕರೆಕ್ಟ್ ಆಗಿ ಎಂತ ಹೇಳುವಂಥದ್ದು, ವೈಷ್ಣವರನ್ನು ಫಾಲೋ ಮಾಡಿ ಅವರ ಫುಡ್ ಸ್ಟೆಪ್ಸ್ ಅಲ್ಲಿ ಹೋದ್ರೆ ಇಟ್ ಕ್ಯಾನ್ ಬಿ ಅಚೀವ್. ಕೃಷ್ಣ ವೃಂದಾವನದಲ್ಲಿ ಕೃಷ್ಣನ ಸೇವೆ ಮಾಡೋ ಭಾಗ್ಯ ಸಿಗ್ಬೋದು. ಎಸ್. ಹಾಗಾಗಿ ಇಲ್ಲಿ ನಾವು ಒಂದು ತಿಳಿಬೇಕಂತಂದ್ರೆ, ವೈಭವೋಪೇತವಾಗಿ ಕೃಷ್ಣನ ಇದಕ್ಕೆ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ. ಜಸ್ಟ್ ಯು ಹ್ಯಾವ್ ಟು ಫಾಲೋ ದ ಫುಡ್ ಸ್ಟೆಪ್ಸ್ ಆಫ್ ಗೋಪೀಸ್, ದಟ್ಸ್ ಇಟ್. ಶ್ಲೋಕ 232. ಒಂದು ನಿಮಿಷ. ಎಸ್. ನಾಯಂ ಶ್ರೀಯೋ ಅಂಗವು ನಿತಾಂತ ರತೆ ಪ್ರಸಾದ ಸ್ವರ್ಯೋಷಿತಾಂ ನಲಿನ ಗಂಧ ರುಚಾಂ ಕುತೋ ಅನ್ಯ ರಾಸೋತ್ಸವೇ ಅಸ್ಯ ಭುಜ ದಂಡ ಗೀತ ಕಂಠ ಲಬ್ಧಾಶಿಷಂ ಯ ಉದಾಗ ವ್ರಜ ಸುಂದರಿನ. ಅನುವಾದ: ಪ್ರಭು ಶ್ರೀಕೃಷ್ಣನು ಗೋಪಿಯರೊಡನೆ ರಾಸಲೀಲೆಯಲ್ಲಿ ತೊಡಗಿದ್ದಾಗ ಪ್ರಭುವಿನ ತೋಳುಗಳು ಅವರ ಕೊರಳುಗಳನ್ನು ಆಲಿಂಗಿಸಿಕೊಂಡಿದ್ದವು. ಈ ದಿವ್ಯ ಅನುಗ್ರಹವು ಐಶ್ವರ್ಯ ದೇವತೆಗಳಾಗಲಿ ಅಥವಾ ಆಧ್ಯಾತ್ಮಿಕ ಲೋಕದ ಇತರ ರಾಣಿಯರಿಗಾಗಲಿ ಎಂದು ದೊರೆಯಲಿಲ್ಲ. ಸ್ವರ್ಗಲೋಕದ ಅತ್ಯಂತ ಸುಂದರ ಸ್ತ್ರೀಯರು ಕೂಡ ಇದನ್ನು ಎಂದು ಕಲ್ಪಿಸಿಕೊಳ್ಳಲಾಗಲಿಲ್ಲ. ಈ ಸುಂದರಿಯಾದರೂ ಕಮಲ ಪುಷ್ಪಗಳ ಸೌರಭ ಮತ್ತು ಸೌಂದರ್ಯಗಳನ್ನು ಹೋಲುವಂತ ದೇಹಗಳನ್ನುಳ್ಳವರು. ಇನ್ನು ಐಕ ಅಂದಾಜಿನ ಪ್ರಕಾರ ಅತ್ಯಂತ ಸೌಂದರ್ಯವತಿಯಾಗಿರಬಹುದಾದ
ಐಕ ಸ್ತ್ರೀಯರ ಕುರಿತು ಏನು ಹೇಳೋಣ. ಇದರ ಅರ್ಥ ಎಂತ? ಐಕದಲ್ಲಿ ಇರುವ ಸ್ತ್ರೀಯರು, ಈಗ ಮಿಸ್ ವರ್ಲ್ಡ್, ಬ್ಯೂಟಿಫುಲ್ ಲೇಡಿ ಈ ವರ್ಲ್ಡ್ ಅಲ್ಲಿ, ಅವಳು ಏನು ಅಲ್ಲ ಅಂತೆ ಪ್ರಭುಪಾದ ಹೇಳಬೇಕಾದ್ರೆ. ಈಗ ಐಕದಲ್ಲಿ ತುಂಬಾ ಸುಂದರ ಚೆಲುವೆ, ಅವಳು ಇವರಿಗೆ ಕಂಪೇರ್ ಮಾಡುವಾಗ ಏನು ಅಲ್ಲ ಅಂತೆ. ಯಾಕಂದ್ರೆ ಕೃಷ್ಣ ರಾಸಲೀಲೆಯಲ್ಲಿ ಎಂತ ಮಾಡಿದಾನೆ? ಆ ಕುತ್ತಿಗೆ ಅವನ ಕೈಯನ್ನು ಹೀಗೆ ಇಟ್ಟಿದ್ದಾನೆ. ಈಗ ಇಲ್ಲಿ ಹೇಳುವಂಥದ್ದು, ಇದು ಐಶ್ವರ್ಯ ದೇವತೆ ಯಾರು ಲಕ್ಷ್ಮಿಗೆ ಸಿಗುವುದಿಲ್ಲ ಅಂತ ಎಂತ ಚಾನ್ಸ್. ಆಧ್ಯಾತ್ಮಿಕ ಲೋಕದ ಬೇರೆ ರಾಣಿಯರಿಗೂ ಸಿಗುವುದಿಲ್ಲ ಇದು. ಸ್ವರ್ಗಲೋಕದ ಸ್ತ್ರೀಯರು ತುಂಬಾ ಚಂದ, ಅವರಿಗೂ ಸಿಗುವುದಿಲ್ಲ. ಮತ್ತೆ ಈ ಸುಂದರಿಯರ ಅಂತ ಕಮಲ ಪುಷ್ಪಗಳ ಸೌರವ ಮತ್ತು ಸೌಂದರ್ಯಗಳನ್ನು ಹೋಲುವಂತ ದೇಹಗಳು. ಆದ್ರೆ ಭೌತಿಕದು ನಮ್ಮ ಸೋಕಾಳ್ ಸುಂದರಿಯರು, ಅವರು ಏನು ಅಲ್ಲ, ಅಂತವರಿಗೆ ಸಿಗಲಿಲ್ಲ, ಮತ್ತೆ ಇವರಿಗೆ ಅಂತ. ಹಾಗೆ ನೀವು ಲೆಕ್ಕ ಹಾಕಿ, ಭೌತಿಕದು ಸುಂದರ ಏನು ಅಲ್ಲ, ಏನು 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 ಅಲ್ಲ, ಏನು ಅಲ್ಲ, ಇವರದು ಕಂಪೇರ್ ಮಾಡೋದ. ಹಾಗಾಗಿ ಬ್ಯೂಟಿ ಅಂದ್ರೆ ರಾಧಾರಾಣಿ ಮತ್ತೆ ಗೋಪೇಶ್, ಅದು ನಿಜವಾದ ಬ್ಯೂಟಿ, ರಿಯಲ್ ಬ್ಯೂಟಿ. ಹಾಗಾಗಿ ಅವರಿಗೆ ಈ ಒಂದು ಭಾಗ್ಯ ಸಿಕ್ಕಿದೆ, ಕೃಷ್ಣ ಕೈಯನ್ನು ಇಡುವಂಥದ್ದು ಅವರ ಕುತ್ತಿಗೆ. ಅದು ಬೇರೆ ಯಾರಿಗೂ ಸಿಗುವುದಿಲ್ಲ. ಯಾರಿಗೂ, ಆಧ್ಯಾತ್ಮಿಕ ಲೋಕದ ಲಕ್ಷ್ಮಿಯರಿಗೆ, ಆಧ್ಯಾತ್ಮಿಕ ಲೋಕದ ಬೇರೆ ರಾಣಿಯರಿಗೆ ಯಾರಿಗೂ ಇಲ್ಲ, ಸ್ವರ್ಗಲೋಕದವರಿಗೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ನಾವೆಂತ ತಿಳಿಬೇಕಂದ್ರೆ, ಗೋಪೀಸ್ ಆರ್ ವೆರಿ ಸ್ಪೆಷಲ್. ಇಲ್ಲಂದ್ರೆ ಇಂಥ ಅವಕಾಶ ಅವರಿಗೆ ಸಿಗುವುದಿಲ್ಲ. ವೆರಿ 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 ಸ್ಪೆಷಲ್. ಹಾಗೆ ಭೌತಿಕದು ಸುಂದರಿಯರು ನಿಜವಾಗಿ ಕಂಪೇರ್ ಮಾಡೋದು ಇವರ ಎದುರು ಏನು ಅಲ್ಲ, ಏನು 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 ಅಲ್ಲ. ಶ್ರೀಮದ್ ಭಾಗವತದಿಂದ ಉದ್ಧತವಾದ ಶ್ಲೋಕ ಇದು, 10.47.60. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಶ್ಲೋಕ 233. ಏತಾಶೂನಿ ಪ್ರಭುತಾನ್ರೆ ಕೈಲಾಲಿಂಗನ ದೂಯಿ ಜನೆ ಗಾಲಿ ಕರೆನ ಕ್ರಂದನ. ಇದನ್ನು ಕೇಳಿದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಮಚಂದ್ರಾಯರನ್ನು ಆಲಿಂಗಿಸಿಕೊಂಡರು. ಅನಂತರ ಇಬ್ಬರು ಎದೆ ಕೊಟ್ಟು ಪರಸ್ಪರ ಆಲಿಂಗಿಸಿಕೊಂಡು ಅಳಲಾರಂಭಿಸಿದ್ದಾರೆ. ನೋಡಿ, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಟ್ರಾನ್ಸೆಂಡೆಂಟಲ್ ಕ್ರೈ, ಮ್ಯಾನ್ ಫಾರ್ ಲವ್. ಇಬ್ಬರು ಕೂಗ್ತಾ ಇದ್ದಾರೆ, ರಾಮಾನಂದರಾಯ ಮತ್ತೆ ಚೈತನ್ಯ ಮಹಾಪ್ರಭು. ಫಸ್ಟ್ಗೆ ಇದನ್ನು ಕೇಳಿದ ಮೇಲೆ ಇಬ್ಬರು ಆಲಿಂಗಿಸಿಕೊಂಡರು. ಮತ್ತೆ ಎಂತ ಮಾಡಿದ್ರು? ಎದೆ ಕೊಟ್ಟು ಪರಸ್ಪರ ಆಲಿಂಗಿಸಿಕೊಂಡು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಳಲ ಆರಂಭಿಸಿದರು. ಇದು ಮಾಮೂಲಿ ಕೂಗಲ್ಲ. This is a transcendental cry. ಶ್ಲೋಕ 234. ಹೇ ಮಾತಾ ಪ್ರೇಮಾವೇಶೆ ರಾತ್ರಿ ಗೋನಾಯಿಲ ಪ್ರಾತಃ ಕಾಲೇ ನಿಜ ನಿಜ ಕಾರ್ಯದುನೆ ಗೆಲ. ಇಡೀ ರಾತ್ರಿ ಈ ರೀತಿಯಲ್ಲಿ ದೇವೋತ್ತಮನನ್ನು ಕುರಿತ ಪ್ರೇಮಾವೇಶದಲ್ಲಿ ಕಳೆದು ಹೋಯಿತು. ಮರುದಿನ ಬೆಳಿಗ್ಗೆ ಇಬ್ಬರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಲು ತೆರಳಿದರು. ಹಾಗಾಗಿ ಇಡೀ ರಾತ್ರಿ ಎಕ್ಸ್ಟ್ಯಾಟಿಕ್ ಲವ್, ಪ್ರೇಮಾವೇಶ ಅಂದ್ರೆ ಎಕ್ಸ್ಟ್ಯಾಟಿಕ್ ಲವ್.
ಇದರಲ್ಲಿ ಕಳೆದು ಹೋಯ್ತಂತೆ. ಜಸ್ಟ್ ನಮಗೆ ಕೇಳುವಾಗ ಎಂತಾಗ್ತದೆ, ಎಷ್ಟು ಖುಷಿ ಆಗ್ತದೆ. ನೀವು ಎಣಿಸಿ ಅವ್ರು ಎಷ್ಟು ಹ್ಯಾಪಿನೆಸ್ ಅನುಭವಿಸ್ತಾ ಇರ್ಬೋದು ಬ್ರಹ್ಮರಾಯ ಮತ್ತು ಚೈತನ್ಯ ಮಹಾಪ್ರಭು, ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾತ್ರಿ ಪ್ರೇಮಾವೇಶದಲ್ಲಿ. ಮರುದಿನ ಬೆಳಗ್ಗೆ ಇಬ್ಬರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಲು ತೆರಳಿದರು. 235. ವಿದಾಯ ಸಮಯೇ ಪ್ರಭುರಾಚರಣೆ ದರಿಯ ರಾಮಾನಂದ ರಾಯ ಕಹೇ ವಿನತಿ ಕರಿಯ. ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಕೊಳ್ಳುವ ಮುನ್ನ ರಾಮಾನಂದರಾಯರು ನೆಲದ ಮೇಲೆ ಬಿದ್ದು ಪ್ರಭುಗಳ ಪಾದಕಮಲವನ್ನು ಹಿಡಿದುಕೊಂಡರು. ಅನಂತರ ಅವರು ಅತ್ಯಂತ ವಿನಯದಿಂದ ಹೀಗೆ ನೋಡಿದರು. ನೋಡಿ, ದಿಸ್ ಈಸ್ ನ್ಯಾಚುರಲ್ ಹ್ಯೂಮಿಲಿಟಿ. ನ್ಯಾಚುರಲ್. ವೆನ್ ಯು ಬಿಕಮ್ ಡಿವೋಟಿ, ಇದು ಆಟೋಮ್ಯಾಟಿಕ್ ಬರ್ತದಂತೆ, ಹಂಬಲ್ನೆಸ್. ಹಾಗಾಗಿ ರಾಮಾನಂದರಾಯರಿಗೆ ಎಂತ ಮಾಡ್ತಾ ಇದ್ದಾರೆ, ಬಿದ್ದಿದ್ದಾರೆ ನೆಲದ ಮೇಲೆ, ಬಿದ್ದು ಚೈತನ್ಯ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಗಟ್ಟಿಯಾಗಿ ಹಿಡಿದಿದ್ದಾರೆ. ಈಗ ವಿನಯದಿಂದ ಹೇಳ್ತಾ ಇದ್ದಾರೆ, ಅಂತ ಹೇಳ್ತಿದ್ದಾರೆ ನೋಡುವ. ಮೋರ ಕೃಪೆ ಕರಿತೆ ತೊಮರ ಹಿಯ ನಾಗಮನ ದೀನದಾಸರಾಹಿ ಶೋಧ ಮೋರ ದುಷ್ಟ ಮನ. ಶ್ರೀರಾಮಚಂದ್ರಾಯರು ಹೇಳಿದರು, ನಿಮ್ಮ ಅವಾಜ ಕರುಣೆಯನ್ನು ನನ್ನ ಮೇಲೆ ತೋರಿಸುವುದಕ್ಕಾಗಿಯೇ ನೀವು ಇಲ್ಲಿಗೆ ಬಂದಿದ್ದೀರಿ. ಆದ್ದರಿಂದ ಕನಿಷ್ಠ 10 ದಿನಗಳಾದರೂ ಇಲ್ಲಿ ತಂಗಿ ನನ್ನ ಕಲುಷಿತ ಮನಸ್ಸನ್ನು ಪರಿಶುದ್ಧಗೊಳಿಸಿ. ಆಕ್ಚುಲಿ ಈ ಪ್ರೇಯರ್ ನಾವು ಹೇಳಬೇಕು. ರಾಮಾನಂದರಾಯರದು ಮನಸ್ಸು ಕಲುಷಿತ ಅಲ್ಲ, ನಮ್ಮ ಮನಸ್ಸು ಕಲುಷಿತ. ನಮ್ಗೆ ಈ ಕೂಗೆ ಬರುವುದಿಲ್ಲ, ನಮ್ಗೆ ಬರುವುದಿಲ್ಲ ಇದು ಕೂಗು. ನಾವು ಅಡ್ಡ ಬಿದ್ದು ಭಗವಂತನಿಗೆ ಅಡ್ಡ ಬಿದ್ದು, ಪ್ರಭುಪಾದಿಗೆ ಅಡ್ಡ ಬಿದ್ದು ನಾವು ಇದನ್ನು ಕೇಳ್ಬೇಕಂದ್ರೆ, ನನ್ನ ಕಲುಷಿತ ಮನಸ್ಸು, ನನ್ನ ಮನಸ್ಸಿನಲ್ಲಿ ಕೃಷ್ಣನ ಭಕ್ತಿ ಸೇವೆ ಬಿಟ್ಟು ಎಲ್ಲ ಬೇಡದ ಇಚ್ಛೆಗಳುಂಟು. ನಾವು ಒಮ್ಮೆ ಆದ್ರೂ ಕೇಳಿದೇವ ಅಡ್ಡ ಬಿದ್ದು ಭಗವಂತನಿಗೆ? ಕೇಳಿದವ? ಇಲ್ಲ. ನಮ್ಗೆ ಈ ಥಾಟೇ ಬರುವುದಿಲ್ಲ. ಆದ್ರೆ ಇಲ್ಲಿ ರಾಮಾನಂದರಾಯ ಅವರ ಮನಸ್ಸು ಕಲುಷಿತ ಅಲ್ಲ. ಇಲ್ಲದ್ರೆ ಇಂಥದೆಲ್ಲ ಈಗ ನಾವು ಎಷ್ಟು ಶ್ಲೋಕ ನೋಡಿದ್ದೇವೆ, ಆಲ್ಮೋಸ್ಟ್ 235 ಶ್ಲೋಕಾಸ್. ಎಂತ ಶ್ಲೋಕಾಸ್! ಈ ಬಾಯ ಸ್ಟಿಲ್ ಚಂದ್ರಮ ಹೇಳುವಂಥದ್ದು, ಇನ್ನೂ ಜಾಸ್ತಿ ಹೇಳು, ಇನ್ನೂ ಜಾಸ್ತಿ ಹೇಳು, ಜಾಸ್ತಿ ಹೇಳಿ ಹೇಳಿ ಇಷ್ಟು ಶ್ಲೋಕ ತನಕ ತಂದ್ರು. ಹೀಗೆ ಹೇಳ್ತಾ ಇದ್ದಾರೆ, ನನ್ನ ಮನಸ್ಸು ಕಲುಷಿತ. ಅವರ ಈ ಶ್ಲೋಕದಿಂದ ಚೈತನ್ಯ ಮಹಾಪ್ರಭು ಎಕ್ಸ್ಟಸಿಗೆ ಹೋಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಕಲುಷಿತ ಮನಸ್ಸು. ಇದು ಡಿವೋಟಿದು ಲಕ್ಷಣ. ಡಿವೋಟಿ ಆಲ್ವೇಸ್ ವಿಲ್ ಬಿ ಹಂಬಲ್ ಅಂಡ್ ಮೀಕ್. ಹಾಗಾಗಿ ಈ ಪ್ರೇಯರ್ ನಮ್ಗೆ ಅಂದ್ರೆ, ಈಗ ನಾನು ಹೇಳಿ ಬರೋದಲ್ಲ, ಒಳಗಿಂದ ಬರಬೇಕು. ಭಗವಂತನಿಗೆ ಅಡ್ಡ ಬಿಡುವಾಗ, ಗುರುವಿಗೆ ಅಡ್ಡ ಬಿಡುವಾಗ, ನನ್ನ ಮನಸ್ಸು ಕಲುಷಿತ, ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಭಕ್ತಿ ಸೇವೆಗೆ ಆಸಕ್ತಿ ಇಲ್ಲ, ನನಗೆ ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ, ಅಟೆಂಟಿವ್ ಆಗಿ ನನಗೆ ಓದ್ಲಿಕ್ಕೆ ಮನಸ್ಸಿಲ್ಲ, ಸೇವೆ ಮಾಡ್ಲಿಕ್ಕೆ ಒಂದು ಮನಸ್ಸೇ ಇಲ್ಲ. ಭಗವಂತ, ನನ್ನ ಮನಸ್ಸು ಕಲುಷಿತವಾಗಿದೆ. ಈ ರೀತಿ ನಾವು ಕೇಳಬೇಕಂತ. ಇದು ನಮ್ಮ ಪ್ರೇಯರ್ ಇರ್ಬೇಕು. ಹೇಗೆ ರಾಮಾನಂದರಾಯ ಹೇಳ್ತಾ ಇದ್ದಾನೆ, ನಾವು ಫಾಲೋ ಮಾಡ್ಬೇಕಿದ್ದಾನೆ. ಅಟ್ಲೀಸ್ಟ್ ಹೇಳಿ 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 ಒಂದ್ ದಿವಸ ಭಗವಂತನ ಕೃಪೆಯಿಂದ ನಮ್ಮ ಕಲುಷಿತ ಮನಸ್ಸು ಶುದ್ಧ ಆಗ್ಬೋದು, ಶುದ್ಧ ಆಗ್ಬೋದು. ಹಾಗಾಗಿ ಆ ಹಂಬಲೆನ್ಸ್ ಬರುವಂತದ್ದು ಜಸ್ಟ್ ಬೈ ಬೆಗ್ಗಿಂಗ್. ವಿ ಶುಡ್ ಬೆಗ್. ನಾವು ಭಿಕ್ಷೆ ಬೇಡಬೇಕು. ಯಾವುದಕ್ಕೆ? ಮನಸ್ಸನ್ನು ಶುದ್ಧ ಮಾಡಿಸಿ, ಅದಕ್ಕೆ ಕೇಳ್ಬೇಕಂತ ನಾವು.
ಈಗ ಆಗುವಂಥದ್ದೆಲ್ಲ ಮನಸ್ಸಿನಿಂದ. ಮನಸ್ಸು ಎಲ್ಲದಕ್ಕೂ ಮೂಲ ಕಾರಣ. ನಾನ್ಸೆನ್ಸ್ ಡಿಸೈರ್ ಬರುವುದು ಮನಸ್ಸಿನಿಂದಲೇ, ಎಲ್ಲ ಸ್ಟಾರ್ಟ್ ಆಗುವ ಮನಸ್ಸಿನಿಂದಲೇ. ಹಾಗೆ ರಮಣರಾಯ ಇಲ್ಲಿ ಇರುವಂತದ್ದು ಅವಾಜ್ಯ ಕರುಣೆ ನನ್ನ ಮೇಲೆ ತೋರಿಸುವುದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ. ನೀವು ಯಾಕೆ ಬಂದದ್ದು ಇಲ್ಲಿಗೆ? ನನ್ನ ಮೇಲೆ ಅವಾಜ್ಯ ಕರುಣೆ ಇಟ್ಟು ಕಾಸ್ಲೆಸ್ ಮನಸ್ಸಿ. ನಾವು ಕೂಡ ಇದನ್ನು ಪ್ರಾರ್ಥನೆ ಮಾಡ್ಬೇಕಂತೆ. ಪ್ರಭುಪಾದ್, ನಿಮ್ಮ ಅವಾಜ್ಯ ಕರುಣೆಯಿಂದ ನನಗೆ ಈಗ ಭಕ್ತಿ ಅಂತಂದು ಗೊತ್ತಾಗಿದೆ. ನಾನು ಜಸ್ಟ್ ಈ ಲೈನ್ ಅನ್ನು ಟಚ್ ಮಾಡಿದ್ದೇನೆ, ಭಕ್ತಿಯ ಲೈನ್ ಒಳಗೆ ಹೋಗ್ಲಿಲ್ಲ, ಲೈನ್ ಟಚ್ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಅದರ ಒಳಗೆ ಎಂಟ್ರಿ ಕೊಡಿ. ಎಂಟ್ರಿ ಕೊಡ್ಲಿಕ್ಕೆ ನನ್ನ ಮನಸ್ಸನ್ನು ಶುದ್ಧ ಮಾಡಿಸಿ. ಈ ರೀತಿ ಪ್ರಾರ್ಥನೆ ಇರ್ಬೇಕು. ನಾವು ಫಾಲೋ ಮಾಡ್ಬೇಕು ಇದನ್ನೆಲ್ಲ. ಎಂತಂದ್ರೆ ಈ ಪ್ರಾರ್ಥನೆ ಎಲ್ಲ ಟ್ರಾನ್ಸ್ಜೆಂಡಲ್ ಪ್ರಾರ್ಥನೆ, ಟ್ರಾನ್ಸ್ಜೆಂಡಲ್ ಪ್ರೇಯರ್ಸ್. ಇದು ರಾಮಾನಂದರಾಯ ಎಂತೆಲ್ಲ ಹೇಳ್ತಾ ಇದ್ದೇನೆ ಪ್ರೇಯರ್ಸ್, ಇದು ಮಾಮೂಲಿ ಪ್ರೇಯರ್ಸ್ ಅಲ್ಲ. ಹಾಗಾಗಿ ವಿ ಶುಡ್ ಫಾಲೋ ಹಿಸ್ ಫುಡ್ ಸ್ಟೆಪ್ಸ್. ನಾವು ಕೂಡ ಇದನ್ನು ಇಂಥ ಪ್ರಾರ್ಥನೆ ನಾವು ಸಲ್ಲಿಸ್ಬೇಕು ಭಗವಂತನಿಗೆ. ಭಗವಂತನ ಎದುರು ಹೋಗುವಾಗ, ಪ್ರಭುಪಾದ ಎದುರು ಹೋಗುವಾಗ, ಗುರು ಎದುರು ಹೋಗುವಾಗ ಇಂಥ ಪ್ರಾರ್ಥನೆ ಎಲ್ಲ ಬೇಕು. ಹಾಗೆ ನನ್ನನ್ನು ನಿಮ್ಮ ಅವಾಜ್ಯ ಕರುಣೆಯಿಂದ, ನಿಮ್ಮ ಕಾಸ್ಲೆಸ್ ಮರ್ಸಿಯಿಂದ ನೀವು ಇಲ್ಲಿಗೆ ಬಂದಿದ್ದೀರಿ. ಅವರು ನಿಮ್ಮ ಅವಾಜ್ಯ ಕರುಣೆ ನನ್ನ ಮೇಲೆ ತೋರಿಸೋದಕ್ಕಾಗಿ, ನನ್ಗೋಸ್ಕರ ತೋರಿಸಿ ನೀವು ಬಂದಿದ್ದೀರಿ. ಅದನ್ನು ಕನಿಷ್ಠ 10 ದಿನಗಳಾದರೂ ಇಲ್ಲಿ ತಂಗಿ, ಮಿನಿಮಮ್ 10 days ನೀವು ಇರಿ ಅಂತ ಹೇಳಿದ್ದಾರೆ. ನನ್ನ ಕಲುಷಿತ ಮನಸ್ಸನ್ನು ಪರಿಶುದ್ಧಗೊಳಿಸಿ. ಎಸ್. ಶ್ಲೋಕ 237. ಓಮ ವೀನಾ ಅನ್ಯಾನಾಹಿ ಜೀವಾ ಉದ್ಧಾರಿತೆ, ತೋಮ ವೀನಾ ಅನ್ಯಾನಾಹಿ ಕೃಷ್ಣ ಪ್ರೇಮಾಧೀತೆ. ನಿಮ್ಮ ಹೊರತು ಎಲ್ಲಾ ಜೀವಿಗಳನ್ನು ಉದ್ಧರಿಸುವವರು ಬೇರೆ ಯಾರು ಇಲ್ಲ, ಏಕೆಂದ್ರೆ ನೀವು ಒಬ್ಬರೇ ಮಾತ್ರ ಕೃಷ್ಣ ಪ್ರೇಮವನ್ನು ವಿತರಿಸಬಲ್ಲಿರಿ. ರಮಂದ್ರ ಹೇಳುವಂತದ್ದು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಪಾಪಿ ತಾಪಿ ಜತಶೀಲೋ ಹರಿನಾಮೆ ಉದ್ಧಾರ. ಸಿದ್ದರಾಮ ಹರಿನಾಮ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ಬಂದಿದ್ದಾರೆ. ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಉದ್ಧರಿಸೋರಿಲ್ಲ. ನೀವು ಕೃಷ್ಣ ಪ್ರೇಮವನ್ನು ವಿತರಿಸಲಿಕ್ಕೆ ಬಂದವರು. ನೀವು ಒಬ್ಬರೇ ಮಾತ್ರ ಕೃಷ್ಣ ಪ್ರೇಮವನ್ನು ವಿತರಿಸಬಲ್ಲಿ. ಹಾಗೆ ನನಗೆ ಕೊಡಿ ಬೆಂಕ್ ಮಾಡ್ತಾ ಇದ್ದಾರೆ ರಮಣರಾಯ. ಎಸ್, ಈಗ ಭಗವಂತ ಎಂತ ಹೇಳ್ತಾರೆ ನೋಡು. ಅಶ್ಚಿತ್ ಮಹಾಪ್ರಭು, ಪ್ರಭು ಕಾಹೆ ಆಯಿಲಾನ ಶೂನಿ ತೊಮರ ಗುಣ, ಕೃಷ್ಣ ಕಥಾ ಶೂನಿ ಶುದ್ಧ ಕರಾಯ್ತೆ ಮಾನ. ಪ್ರಭುಗಳು ಉತ್ತರಿಸಿದರು, ನಿಮ್ಮ ಸದ್ಗುಣಗಳನ್ನು ಕೇಳಿ ನಾನು ಇಲ್ಲಿಗೆ ಬಂದೆ. ಕೃಷ್ಣನನ್ನು ಕುರಿತು ನಿಮ್ಮಿಂದ ಕೇಳಿ ನನ್ನ ಮನಸ್ಸು ಶುದ್ಧೀಕರಣಗೊಳಿಸಿಕೊಳ್ಳಲು ನಾನು ಬಂದಿದ್ದೇನೆ. ನೋಡಿ, ಇದು ಇಂಡೈರೆಕ್ಟ್ ಆಗಿ ಚಿತ್ರಮವು ಯಾರಿಗೆ ಹೇಳುವಂತ ಇಂಡೈರೆಕ್ಟ್ ಆಗಿ ಅವರೆಂತ ಹೇಳಿದ್ದಾರೆ. ಈಗ ರಿವರ್ಸ್ ಚೈತನ್ಯ ಹೇಳ್ತಿದ್ದಾರೆ, ನನ್ನ ಮನಸ್ಸು ಶುದ್ಧಿ ಮಾಡ್ಲಿಕ್ಕೆ. ಚೈತನ್ಯ ಮಹಾಪ್ರಭು ಅವರು ಹೇಳುವಂಥದ್ದು, ನನ್ನ ಮನಸ್ಸು ಶುದ್ಧಿ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮ ಸದ್ಗುಣವನ್ನು ಕೇಳಿ ಇಲ್ಲಿಗೆ ನಾನು ಬಂದಿದ್ದೇನೆ. ಕೃಷ್ಣನನ್ನು ಕುರಿತ ನಿಮ್ಮಿಂದ ಕೇಳಿ ನನ್ನ ಮನಸ್ಸು ಶುದ್ಧೀಕರಣಗೊಳಿಸಿಕೊಳ್ಳಲು ನಾನು ಇಲ್ಲಿ ಬಂದಿದ್ದೇನೆ. ಹಾಗೆ ವಾಪಸ್ ಈಗ ಚೈತನ್ಯ ಹಂಬಲ್ ಆಗ್ತಾ ಇದ್ದಾರೆ. ಅಂದ್ರೆ ನಾನು ಸರಿ ಇಲ್ಲ, ನೀವು ಸರಿ ಇದ್ದೀರಿ. ಎಸ್, ಈಗ 239. ಯಾಯ್ಚೆ ಶುನಿಲೂನ್ ತಾಯ್ಚೆ ದೇಕಿಲೂನ್ ತುಮಾರಾ ಮಹಿಮಾ ರಾಧಾ ಕೃಷ್ಣ ಪ್ರೇಮ ರಸ ಜಾನೇರಾ ತುಮಿ ಶೀಮಾ. ಅನುವಾದ ಮತ್ತು ಭಾವಾರ್ಥ ಅಭಯಚರಣ ಭಕ್ತಿ ಸ್ವಾಮಿ ಶಿಲ್ಪೋಪಾಧ್ಯಾಯ. ಈಗ ನಿಮ್ಮ ಮಹಿಮೆಗಳನ್ನು ಕಣ್ಣಾರೆ ಕಂಡಾಗ ನಿಮ್ಮನ್ನು ಕುರಿತು ಕೇಳಿದ್ದು ಖಚಿತವಾಯಿತು. ರಾಧಾ ಮತ್ತು ಕೃಷ್ಣ ಪ್ರೇಮವಾದ ಲೀಲೆಗಳನ್ನು ಕುರಿತಂತೆ
ಹೇಳುವುದಾದರೆ ನಿಮ್ಮ ಜ್ಞಾನವು ಅದ್ವಿತೀಯವಾಗಿದೆ. ಮಹಾಪ್ರಭು ಹೇಳ್ತಾರೆ, ಮಹಿಮೆಯನ್ನು ಕಣ್ಣಲ್ಲಿ ಕಂಡಾಗ ನಿಮ್ಮನ್ನು ಕುರಿತು ಕೇಳಿದ್ದು ಖಚಿತವಾಯಿತು. ರಾಧಾಕೃಷ್ಣ ಪ್ರೇಮವಾದ ಕುರಿತು ಕೇಳುವುದಾದರೆ ನಿಮ್ಮ ಜ್ಞಾನ ಅದ್ವಿತೀಯವಾಗಿದೆ. ರಾಧಾ ಮತ್ತು ಕೃಷ್ಣ ನಡುವಣ ಪ್ರೇಮ ಪ್ರಸಂಗ ಕುರಿತ ದಿವ್ಯ ಜ್ಞಾನದಲ್ಲಿ ರಾಮಾನಂದರಾಯರು ಅತ್ಯುತ್ತಮ ಪ್ರಮಾಣ ಎಂದು ಶ್ರೀ ಚೈತನ್ಯ ಅವರು ಕಂಡುಕೊಂಡರು. ಹಾಗೆ ರಾಧಾಕೃಷ್ಣನ ಬಗ್ಗೆ ಅವರಿಗೆ ತುಂಬಾ ಜ್ಞಾನ ಉಂಟು, ದಿವ್ಯ ಜ್ಞಾನ. ಹಾಗೆ ಅವರು ಅತ್ಯುತ್ತಮ ಪ್ರಮಾಣ ಅಂದ್ರೆ ಚೈತನ್ಯ ಬೀಳುವಂತದ್ದು. ಸರ್ಟಿಫಿಕೇಟ್ ಕೊಟ್ಟಾಯ್ತು ರಾಮಾನಂದರಾಯನಿಗೆ, ರಾಮಾನಂದರಾಯರಿಗೆ ಸರ್ಟಿಫಿಕೇಟ್ ಕೊಟ್ಟಾಯ್ತು ಚೈತನ್ಯ ಮಹಾಪ್ರಭು. ರಾಧಾಕೃಷ್ಣರ ಪ್ರೇಮ ಪ್ರಸಂಗ, ಅದಕ್ಕೆ ನಾನು ಹೇಳಿದ್ದು ಈ ಚಾಪ್ಟರ್ ತುಂಬಾ ಹೇಸ್ಟ್ ಅಂತ, ಅಡ್ವಾನ್ಸ್. ಈ ವಿಷಯವಾದ ಜ್ಞಾನದಲ್ಲಿ ರಾಮಾನಂದರಾಯರೇ ಅತ್ಯುನ್ನತ ಮಿತಿ ಎಂದು ಈ ಶ್ಲೋಕದಲ್ಲಿ ಪ್ರಭುಗಳು ವಾಸವಾಗಿ ಹೇಳಿದರು. ಈಸ್ ಟಾಪ್ ಮೋಸ್ಟ್ ರಾಮಾನಂದರಾಯ ಈ ರಾಧಾಕೃಷ್ಣರ ನಡುವಣ ಪ್ರೇಮ ಪ್ರಸಂಗಗಳ ಕುರಿತ ದಿವ್ಯ ಜ್ಞಾನದಲ್ಲಿ. ಎಸ್ 240 ದಾಸ ದೀನರ ಕಾಕರ್ತ ಯಾವತ್ ಆಮಿ ಜೀವ ತಾವತ್ ತುಮರ ಸಂಗ ಚಡಿತೆ ನಾರೀವ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಲು, 10 ದಿನ ಏಕೆ, ನಾನು ಜೀವಿಸಿರುವಷ್ಟು ಕಾಲವು ನಿಮ್ಮ ಸಂಘವನ್ನು ಬಿಟ್ಟಿರುವುದು ನನಗೆ ಅಸಾಧ್ಯವಾಗಿದೆ. ಈಗ ರಮಣರ ಹೇಳಿದ್ದು 10 ದಿವಸ ಇರಿ ಅಂತ. 10 ದಿವಸ ಯಾಕೆ, ನಾನು ಎಲ್ಲಿ ತನಕ ಜೀವಿಸ್ತೇನೆ ಅಲ್ಲಿ ತನಕ ನಿಮ್ಮೊಟ್ಟಿಗೆ ನಾನು ಇರ್ತೇನೆ, ನಿಮ್ಮ ಸಂಘದಲ್ಲಿ ಇರ್ತೇನೆ. ಇನ್ನು 41 ನೀಲಾಚಲೆ ತುಮಿ ಆಮಿ ತಾಕಿ ಬಾಯಕ ಸಂಗೆ ಶುಕೆ ಗೋಣಾಯಿ ಬಾ ಕಾಲ ಕೃಷ್ಣ ಕಾತಾರಂಗೆ. ನೀವು ಮತ್ತು ನಾನು ಜಗನ್ನಾಥಪುರಿಯಲ್ಲಿ ಇರೋಣ, ಕೃಷ್ಣ ಮತ್ತು ಅವನ ಲೀಲೆಗಳನ್ನು ಕುರಿತು ಮಾತನಾಡುತ್ತಾ ನಾವು ನಮ್ಮ ಸಮಯವನ್ನು ಒಟ್ಟಿಗೆ ಸಂತೋಷವಾಗಿ ಕಳೆಯೋಣ. ಅಂದ್ರೆ ಈ ಅಂತ್ಯಲೀಲದಲ್ಲಿ ಲಾಸ್ಟ್ ಇದು ಚೈತನ್ಯ ಲಾಸ್ಟ್ 10 years ಅವರು ಮೋಸ್ಟ್ ಆಫ್ ದಿ ಟೈಮ್ ರಮಣ್ ರಾಯರೊಟ್ಟಿಗೆ ತುಂಬಾ ಇಂಟಿಮೇಟ್ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ನೀವು ಮತ್ತು ನಾನು ಜಗನ್ನಾಥಪುರಿಯಲ್ಲಿ ಇರೋಣ, ಕೃಷ್ಣ ಮತ್ತು ಅವನ ಲೀಲೆಗಳ ಕುರಿತು ಮಾತನಾಡುತ್ತಾ ನಾವು ನಮ್ಮ ಸಮಯ ಒಟ್ಟಿಗೆ ಸಂತೋಷವಾಗಿ ಕಳೆಯೋಣ. ಗ್ಯಾರಂಟಿ ಕೊಡ್ತಾರೆ. ಯಾರಿಗೆ? ರಮಣ್ ರಾಯರಿಗೆ. ಎಸ್. ಶ್ಲೋಕ 242 ಏತಾ ಬಾಲಿ ದೂನೆ ನಿಜ ನಿಜ ಕಾರ್ಯ ಗೆಲ ಸಂಧ್ಯಾ ಕಾಲೇ ರಾಯ ಪುನಾಶಿಯಾಮಿ ಲೀಲಾ. ಅನುವಾದ: ಈ ರೀತಿಯಲ್ಲಿ ಇಬ್ಬರು ತಮ್ಮ ತಮ್ಮ ಕರ್ತವ್ಯಗಳು ಮಾಡಲು ತೆರಳಿದರು. ಮತ್ತೆ ಸಾಯಂಕಾಲ ರಾಮಾನಂದರಾಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಮರಳಿ ಬಂದರು. ಕರ್ತವ್ಯಕ್ಕೆ ಹೋದ್ರು, ಮತ್ತೆ ಸಾಯಂಕಾಲ ವಾಪಸ್ ರಾಮಾನಂದರಾಯ ಬರ್ತಾರೆ ಚೈತನ್ಯ ಮಹಾಪ್ರಭುವನ್ನು ನೋಡ್ಲಿಕ್ಕೆ. 243 ಅನ್ಯೋನ್ಯೇ ಮಿಲಿ ಧೂನೆ ನಿವೃತೆ ವಾಶಿಯ ಪ್ರಶ್ನೋತ್ತರ ಗೋಷ್ಠಿ ಕಹೆ ಆನಂದಿತಾನ. ಹೀಗೆ ಅವರು ಮತ್ತೆ ಮತ್ತೆ ಭೇಟಿಯಾಗಿ ಏಕಾಂತ ಸ್ಥಳಗಳಲ್ಲಿ ಕುಳಿತು ಪ್ರಶ್ನೋತ್ತರಗಳ ಮೂಲಕ ಉಲ್ಲಾಸದಿಂದ ಭಕ್ತಿ ಸೇವೆಯನ್ನು ಕುರಿತು ಸಂವಾದ ಮಾಡಿದರು. ಮತ್ತೆ 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 ಭೇಟಿ ಆಗ್ತಾರೆ. ಆಗ ಎಂತ ಪ್ರಶ್ನೋತ್ತರ, ಪ್ರಶ್ನೆ ಮತ್ತು ಉತ್ತರ. ಇವರು ಪ್ರಶ್ನೆ ಮಾಡುವಂಥದ್ದು, ಅವರು ಉತ್ತರ ಕೊಡುವಂಥದ್ದು, ಆ ರೀತಿ ಸಂವಾದ ಮಾಡಿದರು. 244 ಪ್ರಭು ಪೂಚೆ ರಾಮಾನಂದ ಕರೆ ನಾ ಉತ್ತರ ಏ ಮಾತಾ ಸೇ ರಾತ್ರೆ ಕಥಾ ಪರಸ್ಪರ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಶ್ನೆಗಳು ಕೇಳಿದರು, ಶ್ರೀ ರಾಮಾನಂದರಾಯ ಉತ್ತರವನ್ನು ಕೊಟ್ಟರು. ಈ ರೀತಿಯಲ್ಲಿ ಅವರು ಇಡೀ ರಾತ್ರಿ ಸಂವಾದದಲ್ಲಿ ಮಗ್ನರಾಗಿದ್ದರು. ಚೈತನ್ಯ ಪ್ರಶ್ನೆ ಮಾಡುವಂಥದ್ದು, ರಾಮಾನಂದರಾಯ ಉತ್ತರ ಕೊಡುವಂಥದ್ದು, ರಾತ್ರಿ ಪೂರ್ತಿ ಸಂವಾದದಲ್ಲಿ ಮಗ್ನರಾದರು. ಎಸ್. ಮತ್ತೆ ಈಗ ಬರುವಂಥದ್ದು ಪ್ರಶ್ನೋತ್ತರ. ಇನ್ನು 245 ಇಂದ 257 ತನಕ ಹೇಳಿದ್ದಾರೆ. ಹಾಗಾಗಿ ಇದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಂಡೇ ಕ್ಲಾಸ್ ಅಲ್ಲಿ ಮಾಡುವ. ಹರೇ ಕೃಷ್ಣ. ಸರಿ, ಕೃಷ್ಣ ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ನೋಡಿ, ತುಂಬಾ ಅಡ್ವಾನ್ಸ್ಡ್ ಉಂಟು. ಅಡ್ವಾನ್ಸ್ಡ್ ಇನ್ನು ಪ್ರಶ್ನೋತ್ತರ ಅದು ಕೂಡ ಅಡ್ವಾನ್ಸ್ಡ್ ಉಂಟು. ಹರೇ ಕೃಷ್ಣ. ಎಷ್ಟು ಯಾರು ಪ್ರಶ್ನೆ ಉಂಟಾ?